ಮುಟ್ಟಿನ ಕಪ್ ಮತ್ತು ಒಳ ಉಡುಪುಗಳಲ್ಲಿ ಅಕ್ರಮವಾಗಿ ಎಂಡಿಎಂಎ ಸಿಂಥೆಟಿಕ್ ಡ್ರಗ್ಸ್ ಕಳ್ಳಸಾಗಣೆ ಮಾಡ್ತಾ ಇದ್ದ ಲಿವ್ ಇನ್ ಜೋಡಿಯನ್ನ ಎರ್ನಾಕುಲಂ ವಿಭಾಗದ ಅಬಕಾರಿ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಅಲಪ್ಪುಳದ ತ್ರಿಕುನ್ನಪುಳ ಮೂಲದ 29 ವರ್ಷದ ಮೊಹಮ್ಮದ್ ಶಫಿ ಮತ್ತು ಸರಿತಾಳನ್ನ ಬಂಧಿಸಲಾಗಿದೆ. ಈ ಕಿಡಿಗೇಡಿಗಳು ತಮ್ಮ ಲಾಭ ಹೆಚ್ಚಿಸಿಕೊಳ್ಳಲು ಈ ಡ್ರಗ್ಸ್ಗೆ ಅಜ್ನಾಮೋಟೋ ಬೆರೆಸಿ ಎರ್ನಾಕುಲಂ ಮತ್ತು ಅಲಪ್ಪುಳದ ನೈಟ್ ಕ್ಲಬ್ ಹಾಗೂ ರಾತ್ರಿ ಪಾರ್ಟಿಗಳಿಗೆ ಸರಬರಾಜು ಮಾಡ್ತಾ ಇದ್ರು ಎಂದು ತಿಳಿದು ಬಂದಿದೆ. ಮಾದಕ ದ್ರವ್ಯ ವಿರೋಧಿ ಅಭಿಯಾನ ಆಪರೇಷನ್ ಥಂಡರ್ನ ಭಾಗವಾಗಿ ಉಪ ಅಬಕಾರಿ ಆಯುಕ್ತ ಸತೀಶ್ ಪಿಕೆ ಅವರ ನಿರ್ದೇಶನದ ಮೇರೆಗೆ ಈ ಯಶಸ್ವಿ ಕಾರ್ಯಾಚರಣೆ ನಡೆಸಲಾಗಿದೆ. ಇನ್ನು ಅಧಿಕಾರಿಗಳು ಆರೋಪಿಗಳಿಂದ ಒಟ್ಟು 94.032 ಗ್ರಾಂ ಎಂಡಿಎಂಎ, 17,770 ನಗದು ಮತ್ತು ಮೊಬೈಲ್ ಫೋನ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳು ಬೆಂಗಳೂರಿನಿಂದ ಕೇರಳಕ್ಕೆ ಡ್ರಗ್ಸ್ ತರುತ್ತಿದ್ದರು ಎಂದು ತಿಳಿದು ಬಂದಿದೆ.